ನಮಸ್ಕಾರ ಕೇಳುಗರೆ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು. ಸರಣಿ ಸಂಚಿಕೆ 140. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ನದಿಯ ತೆರೆಯ ಒಲು ಉರುಳಿ ಹೊರಳುತ್ತಿರುವುದು ಜೀವ, ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಅದಕ್ಕೆ, ಬದುಕೇನು ಸಾವೇನು ಸೊದೆಯೇನು ವಿಷವೇನು, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ. ನದಿಯ ತೆರೆಯ ಒಲುರುಳಿ ಹೊರಳುತ್ತಿರುವುದು ಜೀವ, ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ, ನದಿಯ ತೆರೆಯ ಒಲುರುಳಿ ಹೊರಳುತ್ತಿರುವುದು ಜೀವ, ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ, ಬದುಕೇನು ಸಾವೇನು ಸೊದೆಗೇನು ವಿಷವೇನು, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ. ಬಂಧುಗಳೇ, ಈ ಕಗ್ಗದ ವಿವರಣೆಯನ್ನ ತಿಳಿಯುವ ಮುನ್ನ ದಾಸರು ಹಾಡಿರುವ ಹಾಡನ್ನು ನಾವು ಒಮ್ಮೆ ನೆನಪಿಸಿಕೊಳ್ಳಲೇಬೇಕು. ನೀರ ಮೇಲಣ ಗುಳ್ಳೆ ನಿಜವಲ್ಲ ಹರಿಯೇ ಎನ್ನುವಂತಹದ್ದು. ಅದೆಷ್ಟು ಅರ್ಥವನ್ನ ಅಡಗಿಸಿಕೊಂಡಿದ್ದಾವೆ ಈ ಸಾಲುಗಳು. ವಾಸ್ತವ ಪ್ರಪಂಚದ ಅನುಭವ ಮಂಟಪದ ನುಡಿಮುತ್ತುಗಳು ಇವು. ಲೌಕಿಕ ಮತ್ತು ಅಲೌಕಿಕ ಪ್ರಪಂಚದಲ್ಲಿರುವಂತಹ ಬದುಕಿನ ಅರ್ಥಗಳು ಇಲ್ಲಿದ್ದಾವೆ. ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳನ್ನು ನಾವು ಗಮನಿಸಿದಾಗ ಅವುಗಳೆಲ್ಲವೂ ಕೂಡ ನದಿಯ ತೆರೆಗಳಂತೆ ಉರುಳಿ ಹೊರಳಾಡುತ್ತಿವೆ. ಹಾಗಾಗಿ ಇದಕ್ಕೆ ಮೊದಲು ನಿಲುವು ಮತ್ತು ಕೊನೆ ಎನ್ನುವಂಥದ್ದು ಇಲ್ಲ. ಜನರ ಬದುಕಿನಲ್ಲಿ ಕಷ್ಟ ಸುಖಗಳ ನಡುವೆ ಹುಟ್ಟು ಸಾವು ನಿರಂತರವಾದಂತಹ ಪ್ರಕ್ರಿಯೆ. ಈ ಭೂಮಿಯಲ್ಲಿ ಅದು ನಡೆಯುತ್ತಲೇ ಇರುತ್ತದೆ. ಇದಕ್ಕೆ ಆದಿಯಾಗಲಿ ಅಥವಾ ಅಂತ್ಯವಾಗಲಿ ಎನ್ನುವಂಥದ್ದು ಇಲ್ಲ. ಇಲ್ಲಿರುವ ಗಾಳಿ, ನೀರು, ಬೆಳಕು, ಆಕಾಶ, ಭೂಮಿ ಇವೆಲ್ಲವೂ ಶಾಶ್ವತ. ಮನುಷ್ಯನ ಜೀವಕ್ಕೆ ಸ್ಥಿರತೆ ಎನ್ನುವಂಥದ್ದು ಇಲ್ಲ. ಆರಂಭ ಮತ್ತು ಮುಕ್ತಾಯಗಳ ನಡುವೆ ಬದುಕೇನು, ಸಾವೇನು, ಅಮೃತವೇನು, ವಿಷವೇನು, ಇವೆಲ್ಲವೂ ಕೂಡ ನೀರ ಮೇಲಣ ಗುಳ್ಳೆ ಇದ್ದಂತೆ ಎಂದು ಮಾನ್ಯ ಡಿವಿಜಿ ಅವರು ಇಲ್ಲಿ ಸಂಬೋಧಿಸುತ್ತಾರೆ. ಈ ಭೂಮಿಯ ಮೇಲೆ ಹುಟ್ಟಿರುವ ಎಲ್ಲಾ ಜೀವಿಗಳ ಬದುಕು ಕೂಡ ನೀರ ಮೇಲಿನ ಗುಳ್ಳೆ ಇದ್ದಂತೆ. ಇಂದು ಇರುತ್ತದೆ, ನಾಳೆ ಹೋಗ್ತದೆ. ಹಾಗಾಗಿ ಇಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎನ್ನುವಂಥದ್ದು. ಹಾಗಾಗಿ ನಮಗೆ ಸಿಕ್ಕಿರುವ ಜೀವನವನ್ನ ಸುಂದರವಾಗಿ ಆಸ್ವಾದಿಸಿ ಏನಾದರೂ ಸಾಧಿಸುವುದಾದರೆ ಅದನ್ನು ನಾವು ಸಾಧಿಸಬೇಕಂತೆ. ಅದು ಮಾತ್ರವಿಲ್ಲಿ ಶಾಶ್ವತವಾಗಿರುತ್ತದೆ. ಮತ್ತೆ ಇಲ್ಲಿ ಡಿವಿಜಿಯವರು ಮನುಷ್ಯನ ಜೀವನವನ್ನ ಉದಕ ಬುದ ಎಂದು ಕರೆಯುತ್ತಾರೆ. ಅಂದರೆ ನೀರ ಮೇಲಿನ ಗುಳ್ಳೆ ಅಂತ. ಹಾಗಾದ್ರೆ ಯಾಕೆ ಹೀಗೆ ಕರೆದಿದ್ದವರು? ಇದು ಪ್ರಯೋಜನವಿಲ್ಲವೇ, ಬರೀ ಹೊಟ್ಟೆ, ಕ್ಷಣಿಕವೇ ಎನ್ನುವಂಥದ್ದನ್ನ ನಾವು ಸೂಕ್ಷ್ಮವಾಗಿ ಇಲ್ಲಿ ಚಿಂತಿಸಬೇಕಾಗ್ತದೆ. ನೀವೆಲ್ಲರೂ ಸಮುದ್ರವನ್ನ ಗಮನಿಸಿದ್ದೀರಿ. ಅಪ್ಪಳಿಸುವ ನೀರಿನ ಅಲೆಗಳು ಗುಳ್ಳೆಗಳಾಗಿ ಹುಟ್ಟಿ ಪ್ರಪಂಚವನ್ನ ಅದು ನಿರ್ಮಿಸುತ್ತದೆ. ಆ ಗುಳ್ಳೆಗಳು ಒಡೆದು ನೀರಾಗುತ್ತದೆ. ನೀರಿನ ವ್ಯಾಪ್ತಿಯು ಅಗಾಧತೆಯನ್ನು ಆವರಿಸಿಕೊಳ್ಳುತ್ತದೆ. ಅಂತೆಯೇ ಈ ಜೀವವು ಕೂಡ ಒಂದು ಗುಳ್ಳೆಯಂತೆ. ಎಲ್ಲೋ ಹುಟ್ಟಿ ಇನ್ನೆಲ್ಲಿಯೋ ಬೆಳೆದು ಹೆಮ್ಮರವಾಗಿ ಇನ್ನೆಲ್ಲಿಯೋ ಗುಳ್ಳೆಯಾಗಿ ಒಡೆದು ಮರೆಯಾಗಿ ಹೋಗ್ತದೆ. ಆ ಜೀವವು ಜಗತ್ತಿಗೆ ಏನೋ ಒಂದು ಕಾಣಿಕೆಯನ್ನು ಕೊಟ್ಟು ಇಲ್ಲವಾಗ್ತದೆ. ಇದು ನಿರಂತರವಾದಂತಹ ಕ್ರಿಯೆಯಾಗಿದೆ. ಒಟ್ಟಿನಲ್ಲಿ ಮಾನವನ ಇಡೀ ಜೀವನವನ್ನು ಒಂದು ನದಿಯ ತೆರೆ ಅಥವಾ ಅಲೆಯಂತೆ ಅಂತ ಕರೆದಿದ್ದಾರೆ ಮಾನ್ಯ ಡಿವಿಜಿ ಅವರು. ಒಂದು ಕ್ಷಣವೂ ಕೂಡ ಒಂದೇ ತೆರೆನಾಗಿ ಇರದ ನದಿಯ ತೆರೆಗೆ ಹೋಲಿಸಿದ್ದಾರೆ ಮಾನ್ಯ ಕವಿಗಳು. ಬಂಧುಗಳೇ, ಮಾಸ್ಕ್ ಅನ್ನು ಧರಿಸೋಣ, ಸ್ಯಾನಿಟೈಸರ್ ಅನ್ನು ಬಳಸೋಣ, ಆರೋಗ್ಯ ದೃಷ್ಟಿಯಿಂದ
ಆರೋಗ್ಯ ಸೂತ್ರವನ್ನ ಅಳವಡಿಸಿಕೊಳ್ಳೋಣ. ಕಗ್ಗದ ತಾತ್ಪರ್ಯವನ್ನ ಕೇಳಲು ಹಿಂದೆ ಸಬ್ಸ್ಕ್ರೈಬ್ ಆಗಿರಿ. ಜ್ಞಾನವೇ ಬೆಳಕು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.